ಬಿಪಿಎಲ್ ಕಾರ್ಡ್ದಾರರಿಗೆ 5 ಕೆಜಿ ಅಕ್ಕಿ ಬದಲು ಹಣ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿರುವ ಹಿನ್ನೆಲೆ ಮಾಜಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯೆ ನೀಡಿದ್ದು, ಕೇಂದ್ರ ಸರ್ಕಾರ ಬಿಪಿಎಲ್ ಇರುವವರಿಗೆ ಪ್ರತಿಯೊಬ್ಬರಿಗೂ 5 ಕೆಜಿ ಅಕ್ಕಿ ನೀಡುತ್ತಿದೆ. ಒಂದು ತಿಂಗಳಿಗೆ ಕೇಂದ್ರ ಸರ್ಕಾರಕ್ಕೆ 18 ರಿಂದ 19 ಸಾವಿರ ಕೋಟಿ ಖರ್ಚಾಗ್ತಿದೆ. ತೆಲಂಗಾಣದಲ್ಲಿ ಕೇಂದ್ರ ಸರ್ಕಾರದ ಅಕ್ಕಿ ಎಂದು ರಶೀದಿ ನೀಡುತ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇದನ್ನ ನಮ್ಮ ಅಕ್ಕಿ ಅಂತ ಹೇಳ್ತಿದ್ದಾರೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟ ಏನು ಅನುದಾನ ಇದೆ, ಅಕ್ಕಿ ಇದೆ, ಅದನ್ನು ಬಿಟ್ಟು ನೀವು 10 ಕೆಜಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಇದು ಅರ್ಧ ಗ್ಯಾರಂಟಿ, 50% ಗ್ಯಾರಂಟಿ ಅಲ್ಲ ಅಂತ ಹೇಳಿ ಅವರು. ಈಗ 10 ಕೆಜಿ ಅಕ್ಕಿ ಕೊಟ್ಟವರು 5 ಕೆಜಿ ಕೊಟ್ಟರೆ 50% ಗ್ಯಾರಂಟಿ ಐತೆ, ಉಳಿದಕ್ಕೆ ಯಾರು ಕೊಡಬೇಕು? ಹಾಗಾಗಿ ಸ್ಪಷ್ಟ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ರಾಮಲಿಂಗಾರೆಡ್ಡಿ ಅಂತ ಹಿರಿಯರು, ನಾವು ಭ್ರಷ್ಟಾಚಾರನ ವಿರೋಧಿಸಿ ಬಂದವರು, ನಾವು ಭ್ರಷ್ಟಾಚಾರ ಮಾಡ್ತೇವ ಅಂತ ಕೇಳಿದರೆ ಅವ್ರ ಹಿರಿತನಕ್ಕೆ ನಾನು ಗೌರವ ಕೊಡ್ತೇನೆ. ಆದರೆ ಭ್ರಷ್ಟಾಚಾರವನ್ನು ವಿರೋಧಿಸಿ ಬಂದವರು ನಾವು ಭ್ರಷ್ಟಾಚಾರ ಮಾಡ್ತೇವೆ ಅಂತ ನೀವು ಕೇಳ್ತೀರಿ. ನಿಮ್ಮ ಕಣ್ಣೆದುರು ಭ್ರಷ್ಟಾಚಾರಗಳು ವರ್ಗಾವಣೆ ದಂಧೆಯಲ್ಲಿ ನಡೀತಾ ಇದೆ. ತಡೆಗಟ್ಟಬೇಕಾದವರು ಯಾರು? ವಿಧಾನಸಭೆಯಲ್ಲಿ ಒಳಗೂ ಕೂಡ ಕೇಳ್ತೇವೆ, ಹೊರಗೂ ಕೇಳ್ತೇವೆ. ನಾವೆಲ್ಲಿಯಾದರೂ ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಯಡಿಯೂರಪ್ಪನವರು ಒಟ್ಟಾಗಿ ಹೇಳದೇ ಇದ್ದರೆ ನಿನ್ನೆವರೆಗೂ ಕೂಡ ಹಣ ಬಿಡುಗಡೆ ಸಂಭವ ಇರಲಿಲ್ಲ. ನಮ್ಮ ಚಳುವಳಿ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ, ಸದನದ ಒಳಗೆ ಹೊರಗೆ ಮಾಡ್ತೇವೆ, ಸದನ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ನಾವು ಹೇಳಿದ ನಂತರ ತಕ್ಷಣ ಸಚಿವ ಸಂಪುಟ ಜಾಗೃತವಾಗಿ ಇವತ್ತು ಹಣ ಕೊಡುವಂಥ ವ್ಯವಸ್ಥೆಗಳನ್ನು ನೀವು ಮಾಡಿದ್ದೀರಿ. ಅದು ಏನೇ ಆಗಿದ್ರೂ ಕೂಡ ನೀವು 10 ಕೆಜಿ ಅಕ್ಕಿ ಕೊಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ಅದಾಗಲಿಲ್ಲ ವಿರೋಧ ಪಕ್ಷವಾಗಿ ಅವ್ರು ಹೊಗಳ್ಬೇಕಂತ ವಿರೋಧ ಪಕ್ಷವಾಗಿ ಅವ್ರು ಹೊಗಳ್ಬೇಕಂತ ಇಲ್ಲ. ಸಿದ್ದರಾಮಯ್ಯನವರು, DKಶಿ ಅವರು ಇಡೀ ಸಚಿವ ಸಂಪುಟ ತಿಳ್ಕೊಳ್ಬೇಕು. ವಿರೋಧ ಪಕ್ಷವಾಗಿ ನಾವು ಹೇಳ್ತಾ ಇರೋದು, ವಿರೋಧ ಪಕ್ಷವಾಗಿ ಸರ್ಕಾರದ ಲೋಪದೋಷಗಳನ್ನು ಹೇಳಬೇಕಾದದ್ದು ನಮ್ಮ ಜವಾಬ್ದಾರಿ. ನೀವು ಗ್ಯಾರಂಟಿ ಕೊಡ್ತೀರಿ ಅಂತ ಹೇಳಿದ್ರಿ ಜನರಿಗೆ, 10 ಕೆಜಿ ಅಕ್ಕಿ ಕೊಡ್ತೇವೆ. ಈಗ ನಾವು ಅಕ್ಕಿ ಕೊಡಲಿಕ್ಕೆ ರಾಜ್ಯದಲ್ಲಿ ರೈತರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರೈತ ಸಂಘದ ಅಧ್ಯಕ್ಷ ಏನು ಹೇಳ್ತಾರೆ ಅಂದರೆ, ನೀವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ, ಗುಣಮಟ್ಟದ ಅಕ್ಕಿಯನ್ನು ನಾವು ಕೊಡ್ತೇವೆ. ಒಂದು ವೇಳೆ ನಮ್ಮ ಬೆಲೆ ಜಾಸ್ತಿ ಆಯಿತು ಅಂತ, ಸೋನಾ ಮಸೂರಿ ಅಂತ ಅಕ್ಕಿ ತಗೊಂಡ್ರೆ ಬೆಲೆ ಜಾಸ್ತಿ ಆಯಿತು ಅಂತ ನಿಮ್ಗೆ ಅನಿಸಿದರೆ ಅಕ್ಕಿನೊಂದು 2 ಕೆಜಿ ಬೇಕಾದ್ರೆ ಕೊಡಿ, 8 ಕೆಜಿ ಅಕ್ಕಿ ಕೊಡುವಾಗ